ಎಲ್ರಿಗೂ ನಮಸ್ಕಾರ. ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬ್ರಹ್ಮಾವರ ಇವರ ಗಣೇಶೋತ್ಸವದ 40ನೇ ವರ್ಷದ ಅಂಗವಾಗಿ ನಮಗೆ ಗೊತ್ತಿದ್ದಂಗೆ ಬ್ರಹ್ಮಾವರದಲ್ಲಿ ಹುಲಿ ಅಂತ ಹೇಳಿದರೆ ಒಂದು ಕಿವಿ ನಿಮುಡುವ ವಿಚಾರ ಅದು. ಅದೇ ರೀತಿಯಲ್ಲಿ ಈ ವರ್ಷ ನಮ್ಮ ಹಂದಾಡಿ ಯುವ ಮಿತ್ರ ಬಳಗದವರಿಂದ ಒಂದು ವಿಶೇಷ ತಯಾರಿ ಏನು ಕೇಳಿದರೆ ಈ ಗಣೇಶೋತ್ಸವಕ್ಕೆ ಅಂದರೆ ಗಣೇಶನ ವಿಸರ್ಜನೆ ದಿವಸ ತಯಾರಿ ಏನು ಕೇಳಿದರೆ ಗಣೇಶೋತ್ಸವ ತಯಾರಾದ 40 ವರ್ಷದ ಹಿಂದಿನಿಂದಲೂ ಕೂಡ ಬಂದಿಲ್ಲ. ಅಂದರೆ ನಾವು ಅದನ್ನು ಗತ್ತು ಗಾಂಭೀರ್ಯದಿಂದ ಕರೆಯುವುದಾದರೆ ನಮ್ಮ ಹಳೆಯ ಹುಲಿಗಳು ಅಂತೇಳಿ ಇದಕ್ಕೆ ನಾವು ಈ ಕಾನ್ಸೆಪ್ಟಿಗೆ ಹೆಸರು ಕೂಡ ಹಾಗೆ ಇಟ್ಟಿದ್ದೇವೆ, ಹಳೆಯ ಹುಲಿಗಳಂತೇಳಿ. ಆ ಹಳೆಯ ಹುಲಿಗಳನ್ನು ನಾವಿಲ್ಲಿ ನಿರೂಪಿಸ್ತಾ ಇದ್ದೇವೆ. ಅವರು ಈ ಒಂದು ನಮ್ಮ ಪರಿಕಲ್ಪನೆಗೆ ಒಪ್ಪಿಕೊಂಡದ್ದೇ ನಮ್ಮ ಪುಣ್ಯ ಅಂತ ಹೇಳಬೇಕು. ಯಾಕಂದರೆ ನಾವಿಲ್ಲಿ ಏನೆಲ್ಲ ಹುಡುಗರೆಲ್ಲ ಓಡಾಡ್ತಾ ಇದ್ದೇವೆ, ನಮ್ಮ ತಂದೆ ಪ್ರಾಯದವರು, ನಮ್ಮ ತಂದೆ ಪ್ರಾಯದವರು ಎಲ್ಲರೂ ಕೂಡ ಒಂದು ಉಮೇದುವಾರಿಕೆಯಲ್ಲಿ ಹುಲಿ ಹಾಕಲಿಕ್ಕೆ ಇವತ್ತು ನಿಂತಿದ್ದಾರೆ ಅಂತ ಹೇಳಿದರೆ ಅದು ನಮ್ಮೂರಿನಲ್ಲಿ ಹುಲಿ ವೇಷಕ್ಕಿರುವ ಗತ್ತು, ತಾಕತ್ತು, ವರ್ಚಸ್ಸು, ವೈಖರಿ, ಭಾವ, ಭಂಗಿ ಉಪಣಿತ ಅಷ್ಟಿದೆ. ಅದಕ್ಕಾಗಿ ಒಂದೊಂದೇ ಹುಲಿಗಳನ್ನು ನಾವು ಮಾತಾಡ್ಸ್ಕೊಳ್ತಾ ಬರೋಣ. ಪ್ರಥಮವಾಗಿ ನಮ್ಮ ಬ್ರಹ್ಮಾವರದ ಈ ಹುಲಿ ಮತ್ತು ಸಾಂಸ್ಕೃತಿಕ ವಿಚಾರದಲ್ಲಿ ಪಾದರಸವೇ ಅಂತ ಹೇಳ್ಬೋದು. ನಮ್ಮ ಮೂಕಾಂಬಿಕಾ ಫ್ಲವರ್ ಸ್ಟಾಲಿನ ಗೋಪಾಲಣ್ಣ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಗೋಪಾಲಣ್ಣ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ನೀವು ಒಪ್ಪಿಕೊಂಡದೇ ನಮಗೆ ಬಹಳ ಸಂತೋಷ. ನೀವು 40 ವರ್ಷದ ಹಿಂದೆ ನಿಮ್ಮ ಹುಡುಗಾಟಿಕೆಯಲ್ಲಿ ಹೇಗೆ ಹುಲಿ ಮಾಡಿದ್ರು ಅದು ನಾವು ನೋಡಲಿಕ್ಕೆ ಆ ದಾಖಲೆಗಳು ನಮ್ಮ ಹತ್ರ ಇಲ್ಲ. ಆದ್ದರಿಂದ ನಿಮ್ಮ ಹುರುಪನ್ನು ನಾವೀಗ ಕಾಣಬೇಕಂತೇಳಿ ನಾವೆಲ್ಲ ಹುಡುಗರು ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿರ್ಬೋದು ಗೋಪಾಲಣ್ಣ? ನಮಗೆ ತಂದೆ ಮೊದಲಿಂದನೂ ಒಂದು ಹುಲಿ ಅಂದರೆ ಹುಲಿಯವರು ಅವರೊಂದು ಇತಿಹಾಸ ಹೊರಟಿಗೆ ಬಣ್ಣ ಹಾಕುವುದರಿಂದ ನಮ್ಮ ಭಾಗ್ಯ. ಹೌದು, ನಮ್ಮ ಹಂದಾಡಿ ಬಾಲಕೃಷ್ಣ ನಾಯ್ಕರು ಅಂದರೆ ವೀಕ್ಷಕರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಬಲ್ಲಣ್ಣ ಅಥವಾ ಬಾಲಣ್ಣ ಅವರೊಟ್ಟಿಗೆ ನಿಂತು ನಾವು ಬಣ್ಣ ಹಾಕೋದು ಅಂತ ನಮ್ಗೆ ಅದಕ್ಕಿಂತ ದೊಡ್ಡ ಪವಿತ್ರ ಯಾವುದಿಲ್ಲ. ಗಣಪತಿ ಅಲ್ಲೇ ನೋಡೋಕ್ಕಿಂತ ಇವರ ಮುಖದಲ್ಲೇ ನೋಡ್ಬೋದಲ್ಲ ನನ್ನ ಅನಿಸಿಕೆ. ಥ್ಯಾಂಕ್ ಯು ಗೋಪಾಲಣ್ಣ. ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ರೆ ಹಾಗೆ ಉಳಿದ ಹುಲಿಗಳ ಹತ್ರ ಹೋಗಿ ನಮ್ಮ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ಕೊಂಡು ಬನ್ನಿ. ಇದೀಗಾಗಲೇ ನಾವು ಒಬ್ಬರು ಹುಲಿ ಹಾಕುವಂಥ ಗೋಪಾಲಣ್ಣವರನ್ನು ಸಂಪರ್ಕಿಸಿ ಬಂದಿದ್ದೇವೆ. ಈಗ ತದನಂತರದಲ್ಲಿ ನಮ್ಮ ಹಂದಾಡಿ ಅಥವಾ ಬ್ರಹ್ಮಾವರದಲ್ಲಿ ಒಂದು ಸಾಂಸ್ಕೃತಿಕ ಯಾವುದೇ ಕಾರ್ಯಕ್ರಮಗಳಾದರೆ ಅಥವಾ ಯಾವುದೇ ವಿಚಾರ ಕೇಳೋದಿದ್ರೆ ಯಾರ ಹತ್ರ ಕೇಳಿ ಅಂತ ಹೇಳಿದರೆ ಫಸ್ಟ್ ಹೆಸರು ಬರುವುದು ಯಾರು ಕೇಳಿದರೆ ಬಾಲಕೃಷ್ಣ ನಾಯ್ಕರು ಅಂತ ಹೇಳಿ. ಬಹುಶಃ ವೀಕ್ಷಕರಿಗೆ ಬಾಲಕೃಷ್ಣ ನಾಯ್ಕರು ಅಂದರೆ ಗೊತ್ತಾಗೋದಿಲ್ಲ. ಯಾಕಂದರೆ ಬಲ್ಲಣ್ಣ ಅನ್ನೋ ಹೆಸರೇ ಅದು ಪ್ರಖ್ಯಾತಿ, ಬಲ್ಲಣ್ಣ ಅಥವಾ ಬಾಲಣ್ಣ ಅನ್ನೋ ಹೆಸರೇ ಅದು ಒಳ್ಳೆಯದಂತ ಕಾಣಿಸ್ತದೆ. ಅದಕ್ಕಾಗಿ ಬ್ರಹ್ಮಾವರದ ಒಂದು ಸಾಂಸ್ಕೃತಿಕ ರಾಯಭಾರಿ, ಸಾಂಸ್ಕೃತಿಕ ಹುಲಿ, ಬ್ರಹ್ಮಾವರದ ಹಿರಿಯ ಮುತ್ಸದ್ದಿ ಮತ್ತು ಎಲ್ಲ ಹಿರಿಯತನದ ಕಾರ್ಯಕ್ರಮ ಕೂಡ ನಮ್ಮ ಬಾಲಣ್ಣ ಇಲ್ಲದೆ ಆಗುವುದಿಲ್ಲ ಅನ್ನೋ ಒಂದು ಮಾತಿದೆ. ಅದಕ್ಕಾಗಿ ನಮ್ಮ ಬಾಲಣ್ಣನವರು ಕೂಡ ಈಗ ನಮ್ಮ ಬಾಲಣ್ಣ ವರ್ಷ 72 ವರ್ಷದ ಇಳಿ ವಯಸ್ಸಿನಲ್ಲಿ ಕೂಡ ಇವತ್ತು 18 ವರ್ಷದ ಹುಡುಗರಿಗಿಂತ ಹೆಚ್ಚಾಗಿ ಹುಲಿ ಹಾಕಿ ನರ್ತನವನ್ನು ಮಾಡುವರಿದ್ದಾರೆ. ಅವರ ಹತ್ರ ಈ ಒಂದು 40 ವರ್ಷದ ಅನುಭವವನ್ನು ಮತ್ತು ಹುಲಿಯ ವಿಚಾರವನ್ನು ಕೇಳಿಕೊಳ್ಳಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದರೆ ಈ 40 ವರ್ಷದ ನಂತರ ನೀವು ಹುಲಿ ಹಾಕೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? 40 ವರ್ಷದ ಮೇಲೆ ನಾನು ಹುಲಿ ಹಾಕಲಿಲ್ಲ. ಅದರಿಂದ ಮುಂಚಿತವಾಗಿ ನಾನು 20 ವರ್ಷವರೆಗೆ ಹುಲಿ ಹಾಕಿದ್ದೇನೆ. 12 ವರ್ಷಕ್ಕೆ ನಾನು ಹುಲಿ ಹಾಕಿದ್ದೆ. ನಮ್ಮ ತಾಯಿ ಮನೆಯಲ್ಲಿ ಗಣಪತಿ ಇತ್ತು. ಅದಕ್ಕೆ ಈಗ 60 ವರ್ಷ ಇಂದನಾಯ್ಕ ಬ್ರಹ್ಮಾವರ ಅಂದರೆ ಬ್ರಹ್ಮಾವರ ಅಂದರೆ ಈಗ ನಮ್ಮ ಪ್ರಸ್ತುತ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಎದುರುಗಡೆ ಮನೆಯಲ್ಲಿ ಇಂದನಾಯ್ಕ ಆವಾಗ ಗಣಪತಿ ಅಲ್ಲಿ ಇಟ್ಟಿದ್ದು. ಅದಾಗಿ 4 ವರ್ಷದಲ್ಲಿ ನಾನು ಮತ್ತೆ ಹುಲಿ ಹಾಕಿ ಶುರು ಮಾಡಿದ್ದೆ. ಅಲ್ಲಿಂದ ಸ್ಟಾರ್ಟ್ ಆಗೋದು ನಾನು ಬಿಡಲಿಲ್ಲ. ಆಮೇಲೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗೆ ಪ್ರಥಮವಾಗಿ ಬ್ರಹ್ಮಾವರ ನಾನು ಐತಪ್ಪ ಶೆಟ್ಟಿಗಾರರು, ಎಲೆಕ್ಟ್ರಿಕಲ್ ರಾಮಣ್ಣ ಮತ್ತು ಕೃಷ್ಣಪ್ಪಣ್ಣ ಟೈಲರ್, ಡ್ರೈವರ್ ಕೃಷ್ಣಪ್ಪಣ್ಣ ಮತ್ತು ರಾಮಣ್ಣ ಅಂತೇಳಿ ನಮ್ಮ ಬಸ್ ಸ್ಟ್ಯಾಂಡ್ನ ರಾಮಣ್ಣ ಅಂತೇಳಿ ತಿಮ್ಮಪ್ಪ ಅವರ ಅಣ್ಣ, ಆಮೇಲೆ ಸುರೇಶ, ಇಷ್ಟು ಜನ ನಾವು 7 ಹುಲಿ ಹಾಕಿದ್ದೇವೆ. ಸುರೇಶ್ ಅಂದ್ರೆ ನಿಮ್ಮ ಅಲ್ಲ, ಅಲ್ಲಿ ಡ್ರೈವರ್ ಸುರೇಶ ಉದಯನ ಮಗ. ಯಾಕಂದ್ರೆ ಇವರು ತಮ್ಮ ಅಣ್ಣ ತಮ್ಮಂದ್ರೆ ಎಲ್ಲರೂ ಕೂಡ ಹುಲಿ ವೇಷ ಅಂದರೆ ಅವರಿಗೆ ಒಂದು ಬಹಳ ಒಂದು ಹುರುಪದು. ಅದಕ್ಕಾಗಿ ಅವರು ಹಾಕಿದ್ದೇವೆ ನಾವು. ಆಮೇಲೆ ತದನಂತರ ನಾನು ಹಾಕಲಿಲ್ಲ. ಪ್ರಥಮ ಯಕ್ಷಗಾನ ಇದಕ್ಕೆ ಬ್ರಹ್ಮಾವರ ಸಾರ್ವಜನಿಕ ಗಣೇಶೋತ್ಸವ ಪ್ರಥಮ ಹುಲಿ ಹಾಕಿ ಅದ್ರ ಮೇಲೆ ಮತ್ತೆ ನಾನು ಹುಲಿ ಹಾಕಿ ಕಾಲಮಾನಗಳು ಹಾಕಿದ್ದಿತ್ತು, ಹಾಕುವಂಥ ಅವಕಾಶಗಳು ಬರಲಿಲ್ಲ. ಅದಕ್ಕಾಗಿ ನಿಮ್ಮ ಹುಲಿ ವೇಷವನ್ನು ನಾವು ನೋಡಬೇಕು ಮತ್ತು ಮುಂದಿನ ಪೀಳಿಗೆ ತೋರಿಸ್ಬೇಕಂತೇಳಿ ನಿಮ್ಮ ಒತ್ತಾಯ, ನಿಮ್ಮ ಕಟ್ಟು ಬಿದ್ದು ನಾವು ನಿಮ್ಮನ್ನು ಕರ್ಕೊಂಡು ಬಂದು ಹುಲಿ ಹಾಕೋ ಪ್ರಯತ್ನ ಮಾಡಿದ್ದೀವಿ. ಅದಕ್ಕೆ ನೀವು ಹೂ ಅಂತ ಹೇಳಿದ್ದೀರಿ, ಆ ಬಗ್ಗೆ ನಮಗೆ ಸಂತೋಷ ಇದೆ. ಬಲ್ಲಣ್ಣ, ಬಹಳ ಧನ್ಯವಾದ. ಸರಿ, ಯಾಕಂದರೆ ನಾವು ನಿಮ್ಮ ಮಾತಿಗೆ ನಾವು ಬೆಲೆ ಕೊಡಲೇಬೇಕಲ್ಲ, ಅದರಿಂದ ನಾವು ಕೊಡಲೇಬೇಕು. ನಿಮ್ಮೆಲ್ಲರ ಮಾತಿಗೆ ಬೆಲೆ ಕೊಟ್ಟು ಅದು ನಮಗೆ ಸಂತೋಷ. ಯಾಕಂದರೆ ನಿಮ್ಮ ನರ್ತನ, ನಿಮ್ಮ ಹಾವಭಾವವನ್ನು ಈಗಿನ ಜನ್ರೇಷನ್ ಅಂದರೆ ಈಗಿನ ಇದು ಏನಿದೆ ಅವರು ಕಾಣಬೇಕಲ್ಲ. ಆಯ್ತು, ನಮಗೆ ಗೊತ್ತಿದೆ ಅಂತ ತೋರಿಸ್ತೀನಿ. ಸರಿ, ಧನ್ಯವಾದ.